ಪರಿಶಿಷ್ಟ ಜಾತಿಗೆ ಸೇರಿದ ಮುಖಿಯರಿಗೆ ನೀಡಲಾಗುವ ಜಾತಿ ಪ್ರಮಾಣ ಪತ್ರವನ್ನು ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಪಡೆದುಕೊಂಡು ಮೀಸಲಾತಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದನ್ನು ವಿರೋಧಿಸಿ ಮಂಗಳೂರಿನಲ್ಲಿ ದಲಿತರು ಬೀದಿಗಿಳಿದು ಪ್ರತಿಭಟಿಸಿದರು. ರ್ಯಾಲಿ ಜನಾಗ್ರಹ ಸಭೆಯನ್ನು ನಡೆಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ನಗರದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ದಲಿತರು ಕೈಯಲ್ಲಿ ನೀಲಿ ಪತಾಕೆಯೊಂದಿಗೆ ಜೈ ಭೀಮ್ ಘೋಷಣೆಯನ್ನ ಕೂಗಿದ್ರು. ನಗರದ ಬಲ್ಮಠದ ಶಾಂತಿನಿಲಯ ಸಮೀಪದ ಮೈದಾನದಿಂದ ಹೊರಟ ಮೆರವಣಿಗೆಯು ಕ್ಲಾಕ್ ಟವರ್ ಎದುರು ಸಮಾವೇಶಗೊಂಡಿತು. ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಪರಿಶಿಷ್ಟ ಜಾತಿ ಅಧ್ಯಯನ ಸಮಿತಿಯ ಸಂಚಾಲಕರಾದ ಸುಭಾಷ್ ಕಾನಡಿ ಅವರು, ಮೂಲತಃ ಮೂಲ ಬೇಟೆಯಾಡುವ ಸಮುದಾಯವಾದ ಪರಿಶಿಷ್ಟ ಜಾತಿಗೆ ಸೇರಿದ ಮುಗೀರರ ಪದನಾಮ ಬಳಸಿ 1977ರಿಂದ 2010ರವರೆಗೆ ಮೀನುಗಾರ ಸಮುದಾಯದವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಮೀಸಲಾತಿ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ 2004-05ರಲ್ಲಿ ಅಧಿಕಾರದಲ್ಲಿದ್ದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದಾಗ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ನಿರ್ಣಯಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆಗೆ ಕ್ರಮ ವಹಿಸಲಾಗಿತ್ತು. ಆದರೆ ಇಂದಿಗೂ ನಕಲಿ ಜಾತಿ ಪ್ರಮಾಣ ಪತ್ರ ಬಳಸಿಕೊಂಡು ಸೌಲಭ್ಯವನ್ನ ಪಡೆಯುತ್ತಿರುವವರು ಮುಂದುವರೆದಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. 1977 ಅಂತಂದ್ರೆ ಅವತ್ತಿನಿಂದ ಇವತ್ತಿನ ತನಕ ನಡ್ಕೊಂಡು ಬಂದಂತಹ ಸುಳ್ಳು ಜಾತಿ ಪ್ರಮಾಣ ಪತ್ರದ ಕುರಿತಾಗಿ ಒಂದು 4 ಮಾತನಾಡ್ತೇನೆ. ತಾವು ಇದನ್ನು ಗಮನಿಸಬೇಕು. ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು ಮತ್ತು ಈ ವಿಜಿಲೆನ್ಸು, ಇಂಟೆಲಿಜೆನ್ಸ್ನವರು ಕೂಡ ಅದನ್ನು ತಿಳ್ಕೊಳ್ಬೇಕಾಯ್ತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ಆಂಗ್ಲ ಭಾಷೆಯಲ್ಲಿದೆ, ಇಂಗ್ಲೀಷ್ನಲ್ಲಿದೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ವ್ಯಾಧಿಯಲ್ಲಿ ಸೀರಿಯಲ್ ನಂಬರ್ 78ರಲ್ಲಿ ಬರುವಂಥ ಜಾತಿ MOGER ಮೊಗೇರ್ ಎನ್ನುವಂಥ ಜಾತಿ. ಈ ಜಾತಿ 1956ರಲ್ಲಿ ಪರಿಶಿಷ್ಟ ಜಾತಿ ಅಂತ ಕಂಡುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬ್ರಾಕೆಟನ್ನು ಹಾಕ್ತದೆ ಭಾರತ ಸರ್ಕಾರ. ಯಾಕೆ ಅಂತಂದರೆ MOGER ಮೊಗೇರ್ ಎನ್ನುವಂಥ 2 ಜಾತಿ ಕರ್ನಾಟಕದಲ್ಲಿದೆ ಅಂತ. ಒಂದು ಜಾತಿ ಯಾವುದು ಅಂತಂದರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಸೌತ್ ಕೆನರಾ. ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಬರುವಂತಹ, ಆಡಳಿತದಲ್ಲೇ ಬರುವಂತಹ, ಬ್ರಿಟಿಷ್ ಸಂದರ್ಭದಲ್ಲಿ ಆಡಳಿತ ಬರುವಂತಹ ಈ ಜಿಲ್ಲೆ ಸೌತ್ ಕೆನರಾ ಅಂತೇಳಿ ಬ್ರಿಟಿಷ್ ಹೇಳಿದಂಥ ಜಿಲ್ಲೆ. ಅದೇ ರೀತಿ ಮುಂಬೈ ಪ್ರಾಂತದ ಆಡಳಿತದಲ್ಲಿ ಬಂದಂತಹ ಒಂದು ಜಿಲ್ಲೆ ಆದಂತಹ ಕೆನರಾ ಡಿಸ್ಟ್ರಿಕ್ಟ್ ಅಂತ ಹೇಳ್ತಿದ್ರು ಆಗ. ಬಲ್ಮಠದ ಶಾಂತಿನಿಲಯದ ಮೈದಾನದಿಂದ ಹೊರಟ ಸಾವಿರಾರು ಸಂಖ್ಯೆಯ ದಲಿತರ ಮೆರವಣಿಗೆಯನ್ನ ಮೊಗೇರ ಸಂಘದ ಹಿರಿಯ ಮುಖಂಡ ಮೋಹನ್ ದಾಸ್ ಸುಳ್ಯ ಅವರು ದುಡಿಯನ್ನ ಬಾರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ನಗರದ ಕ್ಲಾಕ್ ಟವರ್ ಬಳಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಮೊಗೇರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಉಪಸ್ಥಿತಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯೊಂದಿಗೆ ಚಾಲನೆ ನೀಡಲಾಯಿತು. ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾದ ಸೀತಾರಾಮ್ ಕೊಂಚಾಡಿ, ರಘು ಬೆಳ್ಳಿಪಾಡಿ, ರಮೇಶ್ ಕೋಟ್ಯನ್, ಜಗದೀಶ್ ಪಾಂಡೇಶ್ವರ್, ಚಂದ್ರಕುಮಾರ್, ಪದ್ಮನಾಭ ನರಿಂಗಾನ, ಮೊಗೇರ ಸಂಘದ ಗೌರವಾಧ್ಯಕ್ಷ ಸುಂದರ್ ಮೇರಾ, ದಲಿತ ಮುಖಂಡ ಅಶೋಕ್ ಕೊಂಚಾಡಿ ಮತ್ತಿತರರು ಈ ವೇಳೆ ಭಾಗವಹಿಸಿದ್ರು. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.